ಹಲವು ಪ್ರತಿಭಟನೆಗಳ ಬಳಿಕ ಕಳೆದ ಕೆಲ ದಿನಗಳಿಂದ ವೇಗವಾಗಿ ಸಾಗುತ್ತಿರುವ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಕಾಮಗಾರಿಯನ್ನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದೆ ಶೋಭಾ ಕರಂದ್ಲಾಜೆ ವೀಕ್ಷಿಸಿದರು. ಬಳಿಕ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡಿರುವ ನವಯುಗ ಕಂಪನಿ ಇಂಜಿನಿಯರ್ ರಾಘವೇಂದ್ರ ಅವರ ಜೊತೆ ಸಮಾಲೋಚನೆ ನಡೆಸಿದ ಸಂಸದೆ ಶೋಭಾ ಕರಂದ್ಲಾಜೆ ಫ್ಲೈಓವರ್ ಕಾಮಗಾರಿಯ ಮಾಹಿತಿಯನ್ನ ಪಡೆದುಕೊಂಡರು. ಈ ವೇಳೆಯಲ್ಲಿ ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಕಾಮಗಾರಿ ಏಪ್ರಿಲ್ ಮೊದಲಿಗೆ ಹಾಗೂ ಬಸ್ರೂರು ಅಂಡರ್ ಪಾಸ್ ಕಾಮಗಾರಿಯನ್ನು ಜೂನ್ ಮೊದಲಿಗೆ ಪೂರ್ಣಗೊಳಿಸುವುದಾಗಿ ನವಯುಗ ಇಂಜಿನಿಯರ್ ರಾಘವೇಂದ್ರ ಹೇಳಿದರು. ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಉದ್ಘಾಟನೆ ಯಾವಾಗ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಂಸದೆ ಶೋಭಾ ಕರಂದ್ಲಾಜೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಉದ್ಘಾಟನೆ ಮಾಡಲಾಗುವುದು ಎಂದು ಜಾಣ್ಮೆಯ ಉತ್ತರ ನೀಡಿದರು. ಹರೀಶ್ ಬಂಗೇರ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಸಂಸದೆ ಶೋಭಾ, ಹರೀಶ್ ಬಂಗೇರ ಅವರ ಮೇಲಿರುವ ಪ್ರಕರಣ ಬಲವಾಗಿದೆ. ಅವರ ಹೆಸರಿನಲ್ಲಿ ಖಾತೆ ಸೃಷ್ಟಿಸಿ ಯಾರು ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾರೆನ್ನುವುದು ಪೊಲೀಸ್ ಇಲಾಖೆ ಪತ್ತೆ ಮಾಡುತ್ತಿದೆ. ಈ ಬಗ್ಗೆ ತನಿಖೆಯು ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ಇದನ್ನು ಪತ್ತೆ ಹಚ್ಚಬೇಕು. ಹರೀಶ್ ಬಂಗೇರ ಅವರನ್ನು ಆರೋಪಿಯಾಗಿ ಮಾಡಿದರೆ ಸಮಸ್ಯೆಯಾಗುತ್ತೆ ಎಂದು ಎಸ್ಪಿ ಅವರಿಗೆ ಹೇಳಿದ್ದೇನೆ. ಬೇರೆಯವರು ಪೋಸ್ಟ್ ಮಾಡಿರುವುದಾಗಿ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಬಗ್ಗೆ ತನಿಖೆಯನ್ನು ಚುರುಕುಗೊಳಿಸಿದ್ದೇವೆ. ತನಿಖೆ ಮುಗಿದ ಬಳಿಕ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸುತ್ತೇವೆ ಎಂದು ಎಸ್ಪಿ ಅವರು ತಿಳಿಸಿದ್ದಾರೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಹೇಳಿದರು. ಅದನ್ನು ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸರ್ಕಾರ ಇವತ್ತು ಅಂದರೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡ್ತಾ ಇದೆ ಮತ್ತು ಅದನ್ನು ಪತ್ತೆ ಮಾಡ್ತಾ ಇದೆ. ಪತ್ತೆ ಮಾಡುವಂಥ ಹಂತದಲ್ಲಿದೆ. ನಾನು ಎಸ್ಪಿಗೆ ಮೊನ್ನೆ ಕಳೆದ ವಾರದಲ್ಲಿ ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಪತ್ತೆ ಆಗಬೇಕು, ಇಲ್ಲಾಂದರೆ ಅವನ ಮೇಲೇ ಕೇಸ್ ಆರೋಪಿ ಅಂತೇಳಿ ಹೊರಿಸಿದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ. ಅದಕ್ಕೆ ಇಲ್ಲ, ಆ ಥರ ಇಲ್ಲ, ಇದನ್ನು ಬೇರೆಯವರು ಪೋಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ನಮಗೆ ಆರಂಭಿಕ ಮಾಹಿತಿ ಬರ್ತಾ ಇದೆ. ಅದನ್ನು ಫೈನಲ್ ಆದ ಮೇಲೆ ನಾವು ಅದನ್ನು ಕಳಿಸ್ತೀವಿ ಮತ್ತು ಎಂಬೆಸಿಗೂ ಕಳಿಸ್ತೀವಿ, ಕೇಂದ್ರ ಸರ್ಕಾರ ಕಳಿಸ್ತೀವಿ, ನನಗೂ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರು ಕುಂದಾಪುರ ವಾಸ್ಕೋ ನಡುವೆ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅವರು ಹೊಸ ರೈಲು ಘೋಷಿಸಿದ್ದು ಅದರ ಉದ್ಘಾಟನೆ ಕೆಲವು ತೊಡಕುಗಳಾಗಿವೆ. ಆದಷ್ಟು ಬೇಗ ಉದ್ಘಾಟನೆಯನ್ನ ಮಾಡಬೇಕು ಎಂದು ರೈಲ್ವೆ ಸಚಿವರಲ್ಲಿ ಈ ಹಿಂದೆ ಮಾತನಾಡಿದ್ದೇನೆ. ಈ ಬಗ್ಗೆ ಇನ್ನೊಮ್ಮೆ ರೈಲ್ವೆ ಸಚಿವರ ಬಳಿ ಮಾತನಾಡಿ ಶೀಘ್ರವೇ ಬೆಂಗಳೂರು ವಾಸ್ಕೋ ರೈಲಿನ ಉದ್ಘಾಟನೆಯ ದಿನಾಂಕ ತಿಳಿಸುವುದಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಭರವಸೆಯನ್ನ ನೀಡಿದರು. ಕರಾವಳಿ ಭಾಗದಲ್ಲಿ ಸಾವಿರಾರು ಬಸ್ಸುಗಳು ಓಡಾಡ್ತವೆ, ನಮ್ಮ ರಸ್ತೆನೇ ಅದಕ್ಕೆ ಸಾಲೋದಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಟ್ರಾಫಿಕ್ ಇದೆ. ಮತ್ತು ಕರಾವಳಿಯ ಜನ ಒಂದು ಗೋವಾದಿಂದ ಮುಂದೆ ಮುಂಬೈನಲ್ಲಿ ಕೆಲಸಕ್ಕೆ ಇರ್ತಾರೆ, ಇನ್ನೊಂದು ಬೆಂಗಳೂರಲ್ಲಿ ಇರ್ತಾರೆ. ಅದಕ್ಕಾಗಿ ಅವರಿಗೆ ಅನುಕೂಲ ಆಗಬೇಕನ್ನೋಂಥ ಕೇಳಿದ್ವಿ. ಅದಕ್ಕೆ ಹೊಸ ಟ್ರೈನನ್ನು ನಾವು ಶುರು ಮಾಡ್ತೀವಿ. ಈ ಟೈಮನ್ನು ಕೂಡ ವ್ಯತ್ಯಾಸ ಮಾಡಿಯೇ ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಈ ವೇಳೆಯಲ್ಲಿ ಬಿಜೆಪಿ ಮುಖಂಡರಾದ ಕಿರಣ್ ಕೊಡ್ಗಿ, ಕುತ್ಯಾರು ನಾವಿನ್ ಶೆಟ್ಟಿ, ಶ್ರೀಲತಾ ಸುರೇಶ್, ಸುರೇಶ್ ಪೂಜಾರಿ, ಸುರೇಶ್ ಶೆಟ್ಟಿ, ಕಡೂರು ಸುರೇಶ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ, ಭಾಸ್ಕರ ಬೆಲ್ಲವ, ಗೋಪಾಲ ಕಳಿಂಜೆ, ವಿಜಯ್ ಪೂಜಾರಿ, ಸದಾನಂದ ಬಳ್ಕೂರು, ದಿವಾಕರ ಕಡ್ಗಿ, ವಸಂತಿ ಸಾರಂಗ, ಗುಣರತ್ನ, ಪುಷ್ಪಾ ಶೇಟ್, ಪುರಸಭಾ ಸದಸ್ಯರಾದ ಸಂದೀಪ್ ಕಾರ್ವಿ, ಸಂತೋಷ್, ಮೋಹನ್ ದಾಸ್ ಶೆಣೈ, ರಾಘವೇಂದ್ರ, ರೈಲ್ವೆ ಹಿತರಕ್ಷಣಾ ವೇದಿಕೆಯ ಗಣೇಶ್ ಪುತ್ರನ್, ವಿವೇಕ್, ಪ್ರವೀಣ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.